ಇಂದಿನ ಮಕ್ಕಳು ಭವಿಷ್ಯದಲ್ಲಿ ಪೌಷ್ಟಿಕಯುಕ್ತ ಸುಧಾರಿತ ಆರೋಗ್ಯವನ್ನ ಹೊಂದಿರಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಪದವಿ ಪೂರ್ವ ಕಾಲೇಜು, ಐಟಿಐ ಶಾಲೆ ಹಾಗೂ ಅಂಗನವಾಡಿಗಳಲ್ಲಿ 1 ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಜಂತುಹುಳ ನಿವಾರಣಾ ಮಾತ್ರೆಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ರಾವ್ ಹೇಳಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪ್ರತಿ ವರ್ಷವೂ 1 ರಿಂದ 19 ವರ್ಷದೊಳಗಿನ ಮಕ್ಕಳಿಗೆ ಜಂತುಹುಳು ನಿವಾರಣಾ ಮಾತ್ರೆಯನ್ನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಈ ಬಾರಿಯೂ ಫೆಬ್ರವರಿ 10ರಂದು ರಾಷ್ಟ್ರೀಯ ಜಂತುಹುಳ ನಿವಾರಣಾ ದಿನವನ್ನು ಆಚರಿಸಲಿದ್ದೇವೆ. ಜಂತುಹುಳ ಪರಾವಲಂಬೆ. ಜಂತುಹುಳ ಶರೀರದಲ್ಲಿದ್ದರೆ ನಾವು ತಿಂದಂತಹ ಆಹಾರ ಪದಾರ್ಥಗಳ ಪೋಷಕಾಂಶಗಳನ್ನು ಅದು ಸೇವಿಸುತ್ತದೆ. ಇದರಿಂದ ನಾವು ಪೋಷಕಾಂಶಗಳ ಕೊರತೆಯನ್ನು ಅನುಭವಿಸಬೇಕು. ಹಾಗಾಗಿ 1 ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳು ಜಂತುಹುಳ ಮಾತ್ರೆಯನ್ನ ಸೇವಿಸಿ ಎಂದು ಹೇಳಿದ್ರು. ಈ ರಾಷ್ಟ್ರೀಯ ಜಂತುಹುಳ ನಿವಾರಣಾ ಕಾರ್ಯಕ್ರಮವನ್ನು ನಾವು ನಾಡ್ದು ಫೆಬ್ರವರಿ 10 ತಾರೀಕು ಬರುವ ಸೋಮವಾರ ಜಿಲ್ಲೆಯಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ. ಹಾಗೆ ತದನಂತರ 17ನೇ ತಾರೀಕು ಮಾಪ್ ಅಪ್ ಆಕ್ಟಿವಿಟಿ ಇಂದ ಬಿಟ್ಟು ನಡೀತಾ ಇದೆ. ಅಂದ್ರೆ ಯಾರಿಗೆ ಈ ಕಾರ್ಯಕ್ರಮ ಪ್ರಮುಖವಾಗಿ 1 ರಿಂದ 19 ವರ್ಷದ ಒಳಗಿನ ಮಕ್ಕಳು ಮತ್ತೆ ಹದಿಹರೆಯದ ಮಕ್ಕಳಿಗೆ ನಾವು ಇದನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಜಂತುಹುಳ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಇದು ಈ ಹುಳ ಒಂದು ಆಕ್ಚುಲಿ ಇದೊಂದು ಪರಾವಲಂಬಿ. ಶರೀರದಲ್ಲಿ ಏನು ಈಕೋ ಓರಲ್ ಕಂಟಾಮಿನೇಷನ್ ರೂಟ್ ಅಂತ ಹೇಳ್ತೇವೆ. ಎಲ್ಲಿಯಾದರೂ ಜಂತುಹುಳ ಇದ್ದವರು ಮಲ ವಿಸರ್ಜನೆ ಮಾಡುವಾಗ ಅದರ ಮೊಟ್ಟೆಗಳು ಅದನ್ನೆಲ್ಲ ವಿಸರ್ಜನೆ ಆದಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಓಪನ್ ಡೆಫಿಕೇಶನ್ ಇಲ್ಲ. ಇಟ್ಸ್ ಆಲ್ಮೋಸ್ಟ್ ಓಪನ್ ಡೆಫಿಕೇಶನ್ ಇಸ್ ಫ್ರೀ ಅಂತ ಬಿಟ್ಟು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದಾಗ್ಯೂ ಮಕ್ಕಳಲ್ಲಿ ಈ ರೋಗಗಳು ಕಾಯಿಲೆಗಳ ಈ ಪರಾವಲಂಬಿ ಜೀವಿಗಳು ಶರೀರಗಳಿಗೆ ಪ್ರವೇಶ ಮಾಡಬಾರದು. ಒಂದು ವೇಳೆ ಯಾರಿಗಾದ್ರೂ ಮಾಡಿದ್ದಲ್ಲಿ ಸಂಪೂರ್ಣವಾಗಿ ಇದರಿಂದ ಅವರನ್ನು ಮುಕ್ತರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಜಂತು ಹುಳವನ್ನು ನಿವಾರಣೆ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇನ್ನು ಕೊರೋನಾ ವೈರಸ್ ಕಂಡು ಬಂದಿರುವುದು ಚೀನಾ ದೇಶದಿಂದ. ಯಾರು ಕೊರೋನಾ ವೈರಸ್ ಇರುವ ದೇಶದಿಂದ ಮಂಗಳೂರಿಗೆ ಬಂದಿದ್ರೆ ಅಂತವರು ವೈದ್ಯರನ್ನ ಸಂಪರ್ಕಿಸಿ. ವೈರಸ್ ಲಕ್ಷಣಗಳು ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳನ್ನ ಸಂಪರ್ಕಿಸಿ ಎಂದು ಹೇಳಿದ್ರು. ಯಾರು ಚೈನಾದಿಂದ ಅಥವಾ ಕೊರೋನಾ ವೈರಸ್ ಸೋಂಕಿತ ಕೆಲವು ಪ್ರದೇಶಗಳಿಂದ ಅಲ್ಲಿ ಇದ್ದಾಗ ಅಲ್ಲಿಂದ ಯಾರಾದ್ರೂ ಬಂದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಸೊ ದಟ್ ವಿ ಕ್ಯಾನ್ ಹ್ಯಾವ್ ಎ ಫಾಲೋ ಅಪ್. ಅವರಿಗೆ ಲಕ್ಷಣ ಇರ್ಲಿ ಇಲ್ಲದಲ್ಲಿ for every 2 to 4 weeks we can have a follow up of all these people. ಅವರು ಯಾವುದೇ ನಮ್ಮ ಊರಲ್ಲಿ ಇರುವಾಗ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಾಗ ಮತ್ತೆ ಯಾವುದಾದ್ರು ಲಕ್ಷಣ ಇದ್ರೆ ಕೂಡಲೇ ನಮ್ಮನ್ನು ಸಂಪರ್ಕಿಸಿ ಅಂತ ನಾವು ಹೇಳ್ತಾ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಾಜೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.